ಕಾರ್ಯಕ್ರಮದ ಪ್ರಾಯೋಜಕರು ಸಿಟಿ ಗೋಲ್ಡ್ ಅಂಡ್ ಡೈಮಂಡ್ಸ್. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಪ್ರಿಯಾ ಆಸ್ಥೆಟಿಕ್ ಕ್ಲಿನಿಕ್. ಹಾಯ್ ಹಲೋ ನಮಸ್ತೆ ವೀಕ್ಷಕರು, ನೋಡ್ತಿದ್ದೀರಾ ಸ್ಟೂಡೆಂಟ್ನ ಹಾರ್ಟ್ ಬೀಟ್ ಆಗಿರುವಂಥ ಕಾರ್ಯಕ್ರಮ ಕ್ರೇಜಿ ಕ್ಯಾಂಪಸ್ ಕಾರ್ಯಕ್ರಮಕ್ಕೆ ಆತ್ಮೀಯ ಎಲ್ಲ ವೀಕ್ಷಕರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. ಇವತ್ತೇನಪ್ಪ ನವೀನ್ ಸಿಂಪಲಾಗಿ ಬಂದಿದ್ದಾನೆ, ಸಿಂಪಲಾಗಿದ್ದಾನೆ, ಸಿಂಪ್ಲಿಸಿಟಿಯಲ್ಲಿದ್ದಾನೆ ಅಂತ ತಿಳ್ಕೊಳ್ತಿದ್ದೀರಾ. ಸೊ ಇವತ್ತು ತುಂಬ ಡೀಸೆಂಟ್ ನಾನು, ಯಾಕಪ್ಪ ಅಂದರೆ ಬೆಸೆಂಟ್ ಕಾಲೇಜ್ ಮಹಿಳಾ ಕಾಲೇಜಲ್ಲಿ ಇದ್ದೀವಿ. ಸೊ ಇವತ್ತು ಕ್ರೇಜಿ ಕ್ಯಾಂಪಸ್ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಗೇಮ್ ಇರಲ್ಲ, ಸ್ಟೂಡೆಂಟ್ ಭಾಗವಹಿಸಲ್ಲ, ಏನಿರಲ್ಲ. ಸೊ ಫೈನಲ್ ಏನಪ್ಪ ಅಂದರೆ ಇಲ್ಲಿ ನಮ್ಮ ಬೆಸೆಂಟ್ ಕಾಲೇಜಲ್ಲಿ ಸ್ಟೂಡೆಂಟ್ ಡೇ ಮತ್ತು ಟ್ರೆಡಿಷ್ನಲ್ ಡೇ ನಡೀತಾ ಇದೆ. ಸೊ ಮಕ್ಕಳೆಲ್ಲ ಫುಲ್ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ. ಕಾರಣ ಏನಂದರೆ ಇಲ್ಲಿ ಡ್ಯಾನ್ಸ್ ಮಾಡುವಂಥದ್ದು, ಮಿಮಿಕ್ರಿ ಮಾಡುವಂಥದ್ದು ಅಥವಾ ಇನ್ನಿತರ ಎಲ್ಲ ಮಾಡುವಂಥದ್ದು ಮಕ್ಕಳಲ್ಲ, ಇಲ್ಲಿ ಲೆಕ್ಚರ್ಸ್ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸೊ ಅಂತೆ ಕಂತೆಗಳೆಲ್ಲ ನನಗೆ ತಿಳಿದು ಬರ್ತಾ ಇದೆ, ಬಟ್ ರಿಯಾಲಿಟಿಯನ್ನು ನಾವು ಅಲ್ಲೋಗಿ ನೋಡಬೇಕು. ಸೊ ನಾನು ರೆಡಿಯಾಗಿದ್ದೇನೆ, ಕುತೂಹಲ ಇದೆ. ಲೆಕ್ಚರ್ ಯಾವ ರೀತಿಯಲ್ಲಿ ಡ್ಯಾನ್ಸ್ ಮಾಡ್ತಾರೆ, ಲೆಕ್ಚರ್ ಯಾವ ರೀತಿಯಲ್ಲಿ ಪ್ರೆಸೆಂಟೇಷನ್ ಕೊಡ್ತಾರೆ ಅಂತ ಎಲ್ಲ ನೋಡೋಕ್ಕೆ ನಾನು ರೆಡಿ. ಸೊ ನೀವು ರೆಡಿಯಾಗಿದ್ದರೆ ನನ್ನ ಜೊತೆ ಬನ್ನಿ, ನೋಡೋಣ ಹೇಗೆಲ್ಲ ಮಾಡ್ತಾರೆ ಅಂತ ಬಿಟ್ಟು. ಸೊ ವೆಯ್ಟ್ ಮಾಡಬೇಡಿ. ಇಷ್ಟೊಂದು ಹೆಂಗಾಗ್ತ ಅಂತ ಏನು ನಮ್ಮ ಸ್ಟೂಡೆಂಟ್ಸಿಂದ ಬರುವಂತಹ ಪಾಸಿಟಿವ್ ಎನರ್ಜಿ. ಓಕೆ, ನಿಮ್ಮ ಕಾಲೇಜಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ ಎಲ್ಲ ಕಾಲೇಜಲ್ಲಿ ಸ್ಟೂಡೆಂಟ್ ಡೇಗೆ ಡ್ಯಾನ್ಸ್ ಮಾಡ್ತಾರೆ, ಟೀಚರ್ಸ್ ಡೇಗೆ ಸ್ಟೂಡೆಂಟ್ ಡೇ ಡ್ಯಾನ್ಸ್ ಮಾಡ್ತಾರೆ. ಆದರೆ ಇಲ್ಲಿ ಎಲ್ಲರೂ ನಮ್ಮ ಲೆಕ್ಚರ್ಸ್ ಡ್ಯಾನ್ಸ್ ಮಾಡ್ತಾರೆ. ಪ್ರತಿಯೊಬ್ಬರು ಲೆಕ್ಚರ್ಸ್ ಯಾವುದೇ ಒಂದು ಏಜ್ ಡಿಫ್ರೆಂಟ್ ಇಲ್ಲದೆ ಎಲ್ಲರೂ ಡ್ಯಾನ್ಸ್ ಮಾಡ್ತಾರೆ. ಏನು ಸ್ಪೆಷಲ್? ನಿಜ ಹೇಳಬೇಕಂದ್ರೆ ಈ ಸಲ ದೇರ್ ಆರ್ 22 ಪರ್ಫಾರ್ಮೆನ್ಸಸ್ ಇದೆ. ಹೌದು, ಆ್ಯಂಡ್ ಆಲ್ ದ ನಾನ್ ಟೀಚಿಂಗ್ ಸ್ಟಾಫ್ ಆ್ಯಂಡ್ ಟೀಚಿಂಗ್ ಸ್ಟಾಫ್ ಒಟ್ಟಿಗೆ ನಾವು ಪರ್ಫಾರ್ಮ್ ಮಾಡ್ತಾ ಇದ್ದೇವೆ. ನಮ್ಮ ಕಾಲೇಜಿನ ಸ್ಪೆಷಾಲಿಟಿ ಇದೆ. ಸೊ ನಾವು ರೋಲನ್ನು ರಿವರ್ಸ್ ಮಾಡ್ಕೊಂಡಿದ್ದೀವಿ. ಸ್ಟೂಡೆಂಟ್ಸ್ ಡೇಗೆ, ಟೀಚರ್ಸ್ ಡೇಗೆ ನಮ್ಮ ಮಕ್ಕಳು ನಮ್ಮನ್ನು ಮನರಂಜಿಸ್ತಾರೆ. ಈ ಸಲ ಸ್ಟೂಡೆಂಟ್ಸ್ ಡೇಗೆ ವಿ ಆರ್ ಎಂಟರ್ಟೈನಿಂಗ್ ದೆಮ್. ನೋಡಿ, ನಿಮಗೆ ಈಗ ನಾನು ಸಿಂಪಲಾಗಿ ಕೇಳುವಂಥದ್ದು, ಗರ್ಲ್ಸ್ ಅಂದರೆ ಹೆಣ್ಮಕ್ಳು ಮಾತ್ರ ಇರ್ತಾರೆ, ಹೆಣ್ಮಕ್ಳಿಗೆ ಮಾತ್ರ ಲೆಕ್ಚರಿಂಗ್ ಮಾಡಿ ನಿಮಗೆ ಬೋರ್ ಅನ್ಸಲ್ವಾ? ಡೆಫಿನೆಟ್ಲಿ ಹಾಗೇನಿಲ್ಲ. ಲೈಕ್ ಐ ಥಿಂಕ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಆರ್ ಈಕ್ವಲ್. ಸೊ ಅದರಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ. ಅವ್ರು ಬಾಯ್ಸ್ ಎಷ್ಟು ಗಲಾಟೆ ಮಾಡ್ತಾರೆ, ಹುಡುಗಿಯರು ಸಹ ಮಾಡ್ತಾರೆ. ಆ್ಯಂಡ್ ವಿ ಹ್ಯಾವ್ ಆಲ್ ಅಡ್ವಾನ್ಸ್ಡ್ ಬೆಸೆನ್ಷಿಯನ್ಸ್ ಅಂತ ಹೇಳ್ಬೋದು. ಸೊ ಇಟ್ಸ್ ಫನ್ ಟೀಚಿಂಗ್ ಗರ್ಲ್ಸ್, ಏನೂ ಪ್ರಾಬ್ಲಮ್ ಇಲ್ಲ ನಮಗೆ. ಫೈನಲ್ ಆಗಿ ಅಂದರೆ ಮಕ್ಕಳನ್ನ ಎಂಟರ್ಟೈನ್ಮೆಂಟ್ ಮಾಡಬೇಕಂತ ಹೇಳ್ಬಿಟ್ಟು ಎಲ್ಲ ಲೆಕ್ಚರ್ಸ್ ರೆಡಿ ಆಗಿದ್ದಾರೆ. ಸೊ ಎಲ್ಲ ನಡೀತಾ ಇದೆ ಈಗ ಫೈನಲ್ ಆಗಿ. ಓಕೆ, ನೀವು ಹೇಗೆ ಒಂದು ಪ್ರಿಪೇರ್ ಆದ್ರಿ? ನಾಲ್ಕೈದು ದಿನದಲ್ಲಿ ಪ್ರಿಪೇರ್ ಆಗಿದೆ. ಸ್ಟೂಡೆಂಟ್ಸಿಗೆ, ನಮ್ಮ ಸ್ಟೂಡೆಂಟ್ಸಿಗೆ ಟ್ರೆಡಿಷ್ನಲ್, ನಮ್ಮ ಟ್ರೆಡಿಷ್ನಲ್ ಏನಿರುತ್ತೆ, ಸೊ ಎಲ್ಲ ಡಿಫ್ರೆಂಟ್ ಟ್ರೆಡಿಷ್ನಲ್. ಸೊ ಇಂಡಿಯಾದಲ್ಲಿ ಎಲ್ಲ ಟ್ರೆಡಿಷ್ನಲ್ ಇರ್ತದೆ. ಸೊ ಹಾಗೆ ಇಲ್ಲಿ ನಮ್ಮ ಕಾಲೇಜಲ್ಲಿರುವ ಡಿಫ್ರೆಂಟ್ ಟ್ರೆಡಿಷನ್ ಮಕ್ಕಳು ಡಿಫ್ರೆಂಟ್ ಅವರ ಟ್ರೆಡಿಷನಿಗೆ ಡ್ರೆಸ್ ಒಂದು ಇಲ್ಲಿ ಡಿಫ್ರೆನ್ಸ್ ಅಂತ ಹಾಗೇನು ಹೇಳಲ್ಲ. ಬೇಸಿಕಲಿ ಟ್ರೆಡಿಷನಲ್ ಡೇ ಅಂದರೆ ಮಕ್ಕಳಿಗೆ ಒಂದು ಎಂಜಾಯ್ಮೆಂಟ್. ನಾವು ಟ್ರೆಡಿಷನಲ್ ಅಂತ ಹೇಳ್ತೇವೆ, ಬಟ್ ಅದು ಟ್ರೆಡಿಷನಲ್ ವಿತ್ ಫ್ಯೂಷನ್ ಆಗಿ ಬರ್ತಾರೆ. ಬಟ್ ಅದು ತೊಂದರೆ ಇಲ್ಲ, ಅವರಿಗೊಂದು ಎಂಜಾಯ್ಮೆಂಟ್. ಜನರಲಿ ಅದು ಇಯರ್ ಎಂಡಿಗೆ ಇಡ್ತೇವೆ, ಯಾಕಂದರೆ ಫುಲ್ ಇಯರ್ ಓದಿ ಒಂಥರ ಟೆನ್ಷನಲ್ಲಿ ಇರ್ತಾರೆ. ಇನ್ನೇನು ನೆಕ್ಸ್ಟ್ ಎಕ್ಸಾಮ್, ಆಮೇಲೆ ಫೈನಲ್ ಇಯರ್ ಮಕ್ಕಳು ಹೋಗ್ತಾರೆ. ನೆಕ್ಸ್ಟ್ ಇಯರಿಂದ ಅವ್ರು ಕಾಲೇಜಲ್ಲಿ ಇರೋದಿಲ್ಲ. ಸೊ ಅವರಿಗೊಂದು ಮಂಗಳೂರಿನಲ್ಲಿ ಅತಿ ಫೇಮಸ್ ಬೆಸೆಂಟ್ ಕಾಲೇಜ್. ಸೊ ನನಗೆ ಈಗ ಇವರು ಸ್ಟೂಡೆಂಟ್ ಅಂತ ತಿಳ್ಕೊಂಡಿರೋ ಲೆಕ್ಚರ್ಸ್ ಅಂದರೆ ಓಕೆ, ನೀವೇ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ, ವೆರಿ ಬ್ಯೂಟಿಫುಲ್. ಓಕೆ, ಆಲ್ ದ ಬೆಸ್ಟ್ ನಿಮಗೆ. ಚೆನ್ನಾಗಿ ಡ್ಯಾನ್ಸ್ ಮಾಡಿ, ನಾವು ಸಹ ನೋಡ್ತೀವಿ. ಓಕೆ ವೀಕ್ಷಕರು, ಇವರ ಡ್ಯಾನ್ಸನ್ನು ಸಹ ಒಂದು ನೋಡ್ಕೊಂಡು ಬರೋಣ. ಕಮ್ Get ready to be yourself. Get ready to go and now. Get ready to rock your life. Get ready.
ಮಾತು ಸುಳ್ಳಲ್ಲ. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ಎಂದಿಗೂ ನಾಳೆಗೂ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ, ನಿನಗೆ ಅನುಭವ. ಏನಾಗಲಿ ಮುಂದೆ ಸಾಗು ನೀ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಕರುಣೆಗೆ ಬೆಲೆಯಿದೆ, ಪುಣ್ಯಕ್ಕೆ ಫಲವಿದೆ. ದಯವ ತೋರುವ ಮಣ್ಣಿನ ಗುಣವಿದೆ. ಕರುಣೆಗೆ ಬೆಲೆಯಿದೆ, ಪುಣ್ಯಕ್ಕೆ ಫಲವಿದೆ. ದಯವ ತೋರುವ ಮಣ್ಣಿನ ಗುಣವಿದೆ. ಸಾವಿನ ಸುಳಿಯಲ್ಲಿ ಸಿಲುಕಿದ ಜೀವಕ್ಕೆ ಜೀವ ನೀಡುವ ಹೃದಯವೇ ದೈವವು. ಹರಸಿದ ದೈವವು ನಮ್ಮನ್ನು ಬೆಳೆಸಿದ ವಿಧಿಯ ಬರಹವಾಗಿ ಮೌನದಲ್ಲೇ ಕಾಯುತ್ತಾ, ಮೌನದಲ್ಲೇ ಕಾಯುತ್ತಾ. ಏನಾಗಲಿ ಮುಂದೆ ಸಾಗು ನೀ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ನಮ್ಮೊಂದು ಬತ್ತಿನಂಚಿನ ಮಹಾಗಣಪತಿ ದೇವರನ್ನ ಮದಿಪು ಮಲ್ತೊಂದು ಗ್ರಾಮ ದೇವರಾಯನಂಚಿನ ಶ್ರೀ ಮಂಜುನಾಥನ್ ನಮೀಪಂದು ಮಂಗಳಾಬಿ ಅಡ್ಡಬೂರೊಂದು ಇನಿತ ದಿನಟ್ ನೂದನೇ ವರ್ಷದ ಆಚರಣೆದ ಈ ಪೊರ್ತುಡು 100 ವರ್ಷ ಕಾಲ ನಮ್ಮನ್ನು ಬೆರಿ ಸಹಾಯ ಕೊರೊಂದಿತ್ತಿನ ನಮ್ಮ ದೈವ ಇತ್ತೆ ಚಾವಡಿಗೆ ಬರಡು ಬಂದು ನಮ್ಮ ಮಾತಿರ್ಲ ಒಂದ್ಮನೆ
ಅಭಯ ಕೊರಡು ಕೇನೊಂದುಂಡು. ದೈವ ಇನ್ನಿತ ದಿನಕ್ಕೆ ನೂತನೆ ವರ್ಷದ ಒಂಜಿ ಈ ಆಚರಣೆದ ಪೊರ್ತುಗು ನಿನ್ನನ್ನು ಇಡೆ ಬರ್ಪಾವುಂಡ ನಂಬಿಂಚಿ ಮಾತ ಸಂಸಾರಗ ಎಡ್ಡೆ ಮದಿಪು ಕೊರ್ದು ಇನಿ ಎಂಕ್ಲೇನು ರಕ್ಷಣೆ ಮಲ್ಪೊಡು. ಆಕಾಶ ಬುಡ್ಲ ಭೂಮಿಗೆ ಸೇರ್ಲ, ಭೂಮಿ ಬುಡ್ಲ ಕಾಯಗ ಬಲ, ಕಾಯ ಬುಡ್ಲ ಮಣಿಮಂಚಾಲ, ಮಣಿಮಂಚಾಲ ಈ ಮಣ್ಣಗ ಬಲ. ಸಂಸಾರ ಅವಡು ಸಂಸಾರವಲ್ಲತ್ತ ಉಡಿಪಾಡಿ ಸಂಸಾರ, ನೂಲುಪಾಡಿ ಸಂಸಾರ. ಆವಡು ಎಟ್ರ ಒರಟದೆ ಹೊಡೆದು ಬೈದೆತ್ತಾಡು ಸಂಸಾರ ಒವಂಜಿ ಸಂಸಾರಗಳ ಸಂಸಾರ ಬಲ್ಲಿ ಓಣ ಲೆಕ್ಕ ಯಾರು ನಿಕ್ಕಲೆ ನೆಲ ಮಲ್ಪೆ ನಿಕ್ಕಲ ಸಮಸ್ಯೆ ಎತ್ತೆತ್ತ ನಾಡ ಪಲ್ಲೆಂಕು ನೂತನೆ ವರ್ಷಗ ನಮಕೊಂಚಿ ಪಣವು ಪೂರ ಬೋಡಾಪುಂಡು ಇಂಚಿತ್ತಿ ಸಂದರ್ಭಡು ಎಂಕ್ಲಿಗೆ ದೈವದ ಬಿರಿಸಾಯ ಬೋಡು ಪಣವು ನೂತನೆ ವರ್ಷಗ ನಮ್ಮಡೆ ಬರುಡು ಬಂದು ನಮ್ಮ ಮಾತೆರ್ಲ ಪತ್ತಪ್ಪೆ ಸಂಸಾರ ಸೇರ್ದು ಪ್ರಾರ್ಥನೆ ಮಲ್ತೊನ್ನುಪ್ಪುನು. ಅವಡೆ ಸಂಸಾರ ಪೋಯ್ನಲ್ಪ ಒಂಜಿ ರೀತಿದ ವಿಘ್ನ ಬರನ್ ಲೆಕ್ಕ ಅಕ್ಕಲ ಕಲೆಕ್ಷನ್ ದ ಡಬ್ಬಿನ ಯಾನು ತುಂಬವೇ ಸಂಸಾರ ಬೋಡಿ ವರ್ಚಿ ಯಾನು ಇಲ್ಲ ಪಿರಾವುಡು ಆಡ ಮಾತ್ರ ಜೋಕಂಡ ಹೋಗ್ಲ ಕಲೆಕ್ಷನ್ ಮಲ್ಪರೆ ಬೋಡ್ಚಿ ಸಂಸಾರಕ್ಕೆ ಯಾರು ಕೊಡ್ಪ ಏರ್ನಾಡಲ ಕೇಂದ್ರ ಮಿನಿತ್ತಿನ ಬರುಡು ದುಂಬರುಡು ಬೇಗ ದೈವ ದೈವ ಬಾಲೆಗುಂಡತ ಎಂಚಿನಾಲ ನೆಂಪೆ ಉರಿಯುಜಿಗೆ ತರೆಟ್ಟು ಐಕೆ ಎಂಚಿನಾಂಡಲ ಮಲ್ತದೆ ದೈವ ದೈವ ಕಾಲೇಜ್ ಕಲ್ಪುಂತ ಎಂಚಿನ ಪೊಣ್ಣು ಶಾಲೆಗೆ ಬಂದಾಗ ಸರಿ ಉಪ್ಪಲು ಪಿದೈ ಪೋನಾಗ ಬಿಂಗಿರಿ ಆಪಲು ದಾದ ಸಮಸ್ಯೆ ಎಂದು ಗೊತ್ತಾವಂದಿಜ್ಜಿ ಈ ಮಾಯದ ದೃಷ್ಟಿ ದೀದು ಆ ಪೊಣ್ಣ ಮಗಲನ್ನು ಸರಿ ಮಂತು ಕೊರುಡು ಒಂದು ನಮ್ಮ ಮಾತಿರ್ಲ ದೈವಡ ಕೆನ್ನೆ ಎಡ್ಡೆ ಮತಿಪು ಎಂಕ್ಲೆ ಬೆಸೆಂಟಿದ ಜೋಕ್ಲು ಪೂರ ಪಾಸ್ ಲೆಕ್ಕ ಮಲ್ಪಡು ದೇವ್ರೆ ಬರ್ತಿ ಸರ್ತಿ ಪೂರ ರ್ಯಾಂಕೆ ಬರೋಡ್ಪಿ ಲೆಕ್ಕ ಮಲ್ಪುಲೆ ದೇವ್ರೆ ಆವಡು ಬೆಸೆಂಟಿದ ಜೋಕ್ಲು ಪಾಸ್ ಆವಡಂಡ ಪೂರ ಲೆಕ್ಚರ್ಸ್ ನಕ್ಲ ಆನ್ಸರ್ ಪೇಪರ್ ಬರೆದು ಕೊರಡು ಅಪ್ಪೆ ಅಪ್ಪೆ ಎಂಕಲ್ ವಿಷಯ ಪೂರ ಇದಕ್ಕೆ ಗೊತ್ತುಂಟು ನಾನು ಎಂಕು ನೆಂಚಿ ನಾನೆಲ್ಲ ಕೇನಡ ಈ ಮಾತೆರೆಗಳ ಆಶೀರ್ವಾದ ಕೊರಡು ಆವಡು ಪೊಣ್ಣ ಸಂಸಾರದೇ ಬತ್ತನ ಇಂದು ಶಾಲೆ ಪೊಣ್ಣ ಸಂಸಾರದ ಸಮಸ್ಯೆನ ಯಾ ನಗಲ್ಪ ನಿಕ್ ಹೋಗಿ ಬರ ವೇರವು ಬರಡು ದುಂಬರಡು ಕಾಲೇಜ್ ಕಲ್ಪನಂಚಿನ ಪೊಣ್ಣು ಹೊರವರ ನಿತ್ರ ನಡು ತರೆ ತಿರುಗದು ಬೂರುವಾಲು ತಿನ್ಪುನೆಟ್ಟ ಪರ್ಪುನೆಟ್ಟ ಹೆಚ್ಚು ಕಮ್ಮಿ ಎತ್ತುಂಡ ಅವು ದಾದಂದು ನಮಕ್ ತೆರಿಯಂದು ಮಾಯ ದೃಷ್ಟಿಗೆ ಗೊತ್ತಾವು ಮಾಯ ದೃಷ್ಟಿ ತೂದು ಆ ಎಂಚಿನ ತಿರುಗುನ ಇತ್ತನಲ್ಲ ಅವೇನು ಉಂತಾದು ಈ ಪೊಣ್ಣ ಬಾಲೆಗೆ ಒಂಜಿ ಎಡ್ಡೆ ಮದಿಪು ಕೊರಡು ಬಂದು ದೈವಡ
ಅಪ್ಪಣೆಕೇನೊಂದುಲ್ಲ അവിടെ പൊണ്ണപാല എതിരു പൈതിന് കൽപ്പനയിട്ട് തുമ്പത്തിലൊക്കെ ഉള്ളാല് പൊണ്ണു ആട ഡിഗ്രി ആയും കൂടിലേ ആലോഞ്ചി എഡ പൊണ്ണ സംസാರದ ಮನೆಗೆ ಸೇರ್ವಲೆ ಮಂಡೆ ಬಚ್ಚ ಎಡ್ಡೆ ಮದಿಪು ಏರಣಕ್ಕೆ ಏನ್ ರೈತನ ಬೇಗ ಬರಡು ಬಲೆ ಎದುರು ಬಲೆ ದೈವದ ಬುಳ್ಯಗಾಂಡ್ ನೋಡಿ ನಮ್ಮ ಕಾಲೇಜ್ ಬೆನ್ಪುನಂಚಿನ ಅಸೈನ್ಮೆಂಟ್ ಜೋಕುಲು ಸರಿಟ್ ಕೊರ್ಪುಜರಿಗೆ ಸರಿತ ಸಮಯ ಕೊರ್ಪುಜರಿಗೆ ದಾದ ನೂದನೇ ವರ್ಷ ಇತ್ತನಲ್ಲ ನಮ್ಮ ಜೋಕುಲು ಅಸೈನ್ಮೆಂಟ್ ಟೈಮ್ಗೆ ಸರಿ ಕನತ್ತದು ಕೊರ್ಪುಜರಿಗೆ ದಾನೆ ಅವು ಸಮಸ್ಯೆ ನಮ್ಮ ಜೋಕಲ್ನತ್ತು ಅವು ಯಾನಕ್ಲಿಗೆ ಸಮಸ್ಯೆ ಸರಿಯಾದ ಬುದ್ಧಿ ಕೊರ್ಪೆ ಲೆಕ್ಚರ್ ನಕಲ ಆಯ್ನಾತ್ ಬೇಗ ಬರ್ತದೆ ಕ್ಲಾಸ್ ಇತ್ತು ನಡ ಆ ಅಸೈನ್ಮೆಂಟ್ ಕಣ್ಣು ಯಾಕೆ ಕೊರ್ಪೆ ಅವಡೆ ಇನ್ನಿದ ಕೆಲಸ ಮುಗಿಯೊಂದುಂಡು ಅವಡು ಬುಳಿಯ ಮಾದೇರಿಗೆ ಲಭೆ ಕೊರ್ದು ಮಾಯನ್ ಬಿಡ್ದು ಮಣಿ ಮಂಚಾವ್ ಸೇರ್ಲ Get ready to be yourself. Get ready to go and have. Get ready to rock your life. Get ready, ready.
ಹೆಣ್ಣು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು ನಿನ್ನ ಚಂದ ಹೊಗಳಲು ಪದ ಪುಂಜ ಸಾಲದು ನಿನ್ನ ಕಣ್ಣಳ ಕಾಂತಿಗಳಿಂದಲೇ ತಾನೇನೆ ಊರೆಲ್ಲ ಹೊಂಬೆಳಕು ನೀನು ಹೆಜ್ಜೆಯನ್ನಿಟ್ಟಲ್ಲಿ ನಾಳಿ ಕಾಲಾಡಿ ತೂಡಾಗಿ ಬರಬೇಕು ಬಲೆ ಬಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು ತಂಪು ತಂಗಾಳಿಯು ತಂದನ ಹಾಡಿತು ಕೇಳುಕೆ ನಾ ಹೋದರೆ ನಿನ್ನ ಈ ಸರಿಗಮ ಕೇಳಿತು ಸಮ ಸಮ ಹಂಚಿತು ಚುಳ್ಚುಳು ನೀರಲ್ಲಿ ತಿಲ್ಲನ ಹಾಡಿತು ನೋಡುಕೆ ನಾ ಬಂದರೆ ನಿನ್ನದೇ ತಕ್ಕತೈ ಕಂಡಿತು ತಕದಿಮಿ ಹೆಚ್ಚಿತು ಅಲ್ಲೊಂದು ಸುಂದರ ತೋಟವಿದೆ ಅಲ್ಲಿ ನೂರಾರು ಹೂಗಳ ರಾಶಿ ಇದೆ ಇಲ್ಲೊಂದು ಪ್ರೀತಿಯ ಹಾಡು ಇದೆ ಇಲ್ಲಿ ಹತ್ತಾರು ಮೆಚ್ಚಿನ ಸಾಲು ಇದೆ ಎಲ್ಲ ಸಾಲಲ್ಲಿ ಇಣುಕೋ ಅಕ್ಷರ ನಿಂದೇನಾ ಉತ್ತರ ಇಲ್ಲದ ಸಿಹಿ ಒಗಟು ನಿನ್ನಂದ ನಿನ್ನಂದ ನಿನ್ನಂದವೇ ಬಲಿ ಬಲಿ ಚಂದದ ಚೆಂದುಳ್ಳಿ ಹೆಣ್ಣು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು ಅತ್ತ ಕಾಳಿದ ಸಾಹಿತ್ಯ ರವಿವರ್ಮ ನಿನ್ನ ಹಿಂದೆ ಬಂದರು ಅಂದವ ಹೊಗಳು ಸಾಧ್ಯವೇ ನಿನ್ನ ಮುಂದೆ ಮೌನವೇ ಅತ್ತ ಊರ್ವಶಿಯು ಇತ್ತ ಮೀನಗೆಯು ನಿನ್ನ ನಡೆ ಕಂಡರೆ ನಡುವೆ ಉಳುಕುತ್ತೆ ಅಲ್ಲವೇ ನಿನ್ನ ಬಿಟ್ಟರೆಲ್ಲವೇ ಅಲ್ಲೊಂದು ರಾಜರ ಬೀಳಿದೆ ಅಲ್ಲಿ ನೆಲದ ತೆರಳಿಗೇರಿ ಬಂದೆ ಇಲ್ಲೊಂದು ಹೃದಯ ಕೋಟೆ ಇದೆ ಇಲ್ಲಿ ಎಂತಹ ಕನಸು ಕಾವಲಿ ಎಲ್ಲ ಕಾವಲು ದಾಟಿದ ಚೊರೆಯು ನೀನೇನಾ ಹತ್ತಿರ ಇದ್ದರೂ ಬಲು ಎತ್ತರ ಎತ್ತರ ನಿನ್ನಂದ ನಿನ್ನಂದವೇ ಮನೆ ಬಲಿ ಚಂದದ ಚೆಂದುಳ್ಳಿ ಹೆಣ್ಣು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು ನಿನ್ನ ಚಂದ ಹೊಗಳಲು ಪದ ಪುಂಜ ಸಾಲಲು ನಿನ್ನ ಕಣ್ಣಳ ಕಾಂತಿಗಳಿಂದಲೇ ತಾನೇನೆ ಊರೆಲ್ಲ ಹೊಂಬೆಳಕು ನೀನು ಹೆಜ್ಜೆಯನ್ನಿಟ್ಟಲ್ಲ ನಿನ್ನಾಡೆ ಕಾಲಾಡಿ ಹೂವಾಗಿ ಬರಬೇಕು ಬಲೆ ಬಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ಥ್ಯಾಂಕ್ ಯು Get ready to be yourself. Get ready to go on now. Get ready to rock your life. Get ready, ready. ಕ್ರೇಜಿ ಕ್ಯಾಂಪಸ್ ಕಾರ್ಯಕ್ರಮದಲ್ಲಿ ಸ್ಟೂಡೆಂಟ್ ಬದಲು ಲೆಕ್ಚರ್ ಇಲ್ಲಿ ಬಂದ್ಬಿಟ್ಟು ಡ್ಯಾನ್ಸ್ ಮಾಡ್ತಿದ್ದಾರೆ. ಇವತ್ತು ಬೆಸೆಂಟ್ ಕಾಲೇಜಲ್ಲಿ ಇದ್ದೀವಿ. ಸೊ ಬೆಸೆಂಟ್ ಕಾಲೇಜಲ್ಲಿ ಸ್ಟೂಡೆಂಟ್ ಡೇ, ಅದೇ ರೀತಿಯಲ್ಲಿ ಟ್ರೆಡಿಷನಲ್ ಡೇ ನಡೀತಾ ಇದೆ. ಸೊ ಎನಿವೇ ಬ್ಯೂಟಿಫುಲ್ ಆಗಿರುವಂಥ ಸುಂದರ ಹುಡುಗಿರ ಲೆಕ್ಚರ್ ಅಂತ ಗೊತ್ತಾಗ್ತಿಲ್ಲ. ಓಕೆ, ಲೆಕ್ಚರರ್ಸು. ಸೊ ಎಲ್ರಿಗೂ ನಮಸ್ತೆ. ಲೆಕ್ಚರ್ಸ್ ಅಂದ ಕೂಡಲೇ ನಮಸ್ತೆ ನಮಸ್ತೆ ನಮಸ್ತೆ. ಓಕೆ,
ಏನು ಇಷ್ಟೊಂದು ಯೋ ಆಗಿಬಿಟ್ಟಿದ್ದೀರಾ, ಯೂತ್ ಆಗಿಬಿಟ್ಟಿದ್ದೀರಾ, ಏನು ಕಾರಣ? ನಾವು ಮಕ್ಕಳ ಜೊತೆಗೆ ಇರೋದಲ್ವಾ, ಹಾಗಾಗಿ ನಾವು ಮಕ್ಕಳಿಗೆ ಅಂದರೆ ಅವರನ್ನು ನೋಡಿ ಅವರು ನಮಗೆ ಸ್ಫೂರ್ತಿ. ದಿನದ ಮಟ್ಟಿಗಾದರೂ ನಮಗೆ ಆ ಬಾಲ್ಯತನ ಮತ್ತೆ ಮರಳಿ ಬರಲಿ ಅಂತೇಳಿ ಅನ್ನಿಸ್ತಾ ಇದೆ. ಹಾಗಾಗಿ ಇವತ್ತಿನ ದಿವಸ ಏನು ಸ್ಪೆಷಲ್? ಮಕ್ಕಳಿಗೋಸ್ಕರ ಈ ದಿನ, ನಮ್ಮ ಸ್ಟೂಡೆಂಟ್ಸಿಗೋಸ್ಕರ. ಸೊ ಅದಕ್ಕೋಸ್ಕರ ನಾವು ಎಲ್ಲ ಅಂದರೆ ಫ್ರೀಯಾಗಿ ಅವ್ರು ಹೇಗೆ ನಮಗೋಸ್ಕರ ಟೀಚರ್ಸ್ ಡೇ ದಿನ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಎಲ್ಲ ಕೊಡ್ತಾರೆ, ನಾವು ಕೂಡ ಅದೇ ರೀತಿ ಅವ್ರಿಗೆ ಖುಷಿ ಆಗಲಿ ಅಂತ ಅಂದ್ಬಿಟ್ಟು, ನಾವು ಅಷ್ಟು ಪರ್ಫೆಕ್ಟ್ ಆಗಿಲ್ಲ, ಒಂದಿನ ಅರ್ಧ ದಿನದ ಪ್ರಾಕ್ಟೀಸ್ 1 ಗಂಟೆಗೆ ಲಾಸ್ಟ್ ಮೂಮೆಂಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ, ಆದರೂ ಮಕ್ಕಳ ಖುಷಿಗೋಸ್ಕರ ಮಾಡ್ತಾ ಇದ್ದೀವಿ ಅಷ್ಟೇ. ಟ್ರೆಡಿಷ್ನಲ್ ಡೇ ಅಂತೇಳಿದೆ, ಇವಾಗ ನೀವೆಲ್ಲ ಟ್ರೆಡಿಷ್ನಲ್ ಲುಕ್ಕಲ್ಲಿ ಕಾಣಿಸ್ತಾ ಇಲ್ಲ ನನಗೆ. This is for the students, not for the teachers. ಮಕ್ಕಳಿಗೋಸ್ಕರ ಟ್ರೆಡಿಷನಲ್ ಡೇ, ಇಟ್ ಇಸ್ ನಾಟ್ ಫಾರ್ ದ ಟೀಚರ್ಸ್. ನಾವು ಬೆಳಿಗ್ಗೆ ಮಕ್ಕಳ ಜೊತೆಗೆ ಬೆಳಗಿನ ಹೊತ್ತು ನಾವು ಟ್ರೆಡಿಷನಲ್ ಆಗಿದ್ವು, ಆದರೆ ಪರ್ಫಾರ್ಮೆನ್ಸ್ ಕೊಡುವಾಗ ನಾವೀಗ ಟ್ರೆಡಿಷನಲ್ ಇಲ್ಲ, ವೆಸ್ಟರ್ನ್ ಔಟ್ಫಿಟ್ಟಲ್ಲಿ ಇದ್ದೀವಿ. ಸೊ ಎನಿವೆ ಏನಂದರೆ ಈಗ ನೋಡಿ, ಈಗ ಪರ್ಫಾರ್ಮೆನ್ಸ್ ಮಾಡ್ತೀರಾ, ನಾಳೆ ಕ್ಲಾಸಿಗೆ ಹೋಗ್ತೀರಾ, ಕಮೆಂಟ್ ಬರೋಲ್ವಾ? ಕಮೆಂಟ್ ಇರಲ್ವಾ? ಇಲ್ಲ, ಅವರು ತುಂಬ ಸಂತೋಷನೇ ಪಡ್ತಾರೆ. ಕಮೆಂಟ್ಸ್ ಯಾವತ್ತೂ ಪಾಸಿಟಿವ್ ಆಗೇ ಇರುತ್ತೆ, ಪಾಸಿಟಿವೇ ಇರುತ್ತೆ. ನಮ್ಮ ಮಕ್ಕಳು ಯಾವಾಗಲೂ ನಮಗೆ ಸ್ಫೂರ್ತಿ, ಹಾಗಾಗಿ ನಮಗೆ ಮಾಡಲಿಕ್ಕೂ ಇದು ನಾವು ಪ್ರಥಮ ಬಾರಿಗೆ ಮಾಡ್ತಾ ಇಲ್ಲ, ಹಲವಾರು ವರ್ಷಗಳಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ. ನಾವು ಈ ಕಾಲೇಜಿನ ಹಳೆ ವಿದ್ಯಾರ್ಥಿಗಳು, ನಾವು 4 ಮಂದಿನೂ ನಾವು ಹಳೆ ವಿದ್ಯಾರ್ಥಿ ಆಗಿದ್ದಂಥ ಸಂದರ್ಭದಲ್ಲಿ ಈ ಡೇಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ರು. ನಮ್ಮ ಟೀಚರ್ಸ್ ನಮಗೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದು, ಅದನ್ನೇ ನಾವು ಕೂಡ ಫಾಲೋ ಮಾಡ್ತಾ ಇದ್ದೀವಿ. ಕಾಲೇಜು ಪ್ರಾರಂಭವಾದ ವರ್ಷದಿಂದಲೇ ಇದು ಶುರುವಾಗಿದೆ, ಇದು ಹೊಸತೇನಲ್ಲ. ಆದರೆ ಎಲ್ಲ ಕಾಲೇಜಿಗಿಂತ ಯಾವ ಕಾಲೇಜಲ್ಲಿ ನಡೆಸ್ತಿಲ್ಲ ಅಂತ ಅನಿಸುತ್ತೆ, ಬೆಸೆಂಟಲ್ಲಿ ಮಾತ್ರ ಬಹಳ ಭಿನ್ನವಾಗಿ ನಾವು ಆಚರಿಸ್ತಾ ಇದ್ದೇವೆ. ಇರ್ಬೋದು, ಈಗ 1-2 ಕಾಲೇಜುಗಳಲ್ಲ, ಇದು ತುಂಬ ವರ್ಷಗಳಿಂದ ನಾವು ಸ್ಟೂಡೆಂಟ್ಸ್ ಆಗಿದ್ದಾಗಲೂ ಕೂಡ ಇದು ನಮ್ಮ ಆಚರಣೆಯಲ್ಲಿತ್ತು ಸ್ಟೂಡೆಂಟ್ಸ್ ಡೇ. ಓಕೆ, ಏನು ಪರ್ಫಾರ್ಮೆನ್ಸ್ ಮಾಡ್ತೀರಿ ಈಗ ಮಕ್ಕಳು ಫ್ರೆಂಡ್? ನಾವೀಗ ಮಾಡ್ತಾ ಇರೋದು ಗೋವನ್ ಡ್ಯಾನ್ಸ್. ನಮ್ಮದು ಒಂದು ಸಾಂಗ್ ಕೂಡ ಆಯಿತು. ಫಸ್ಟಿಗೆ ಒಂದು ಹಾಡಿದ್ವಿ. Sing, you both sing, because I was not there. Sing. I have a dream, a song to sing, to help me with everything. If you see the wonder of a fairy tale, you will take the future. ಸೊ ಇವರು ನೆಕ್ಸ್ಟ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಸೊ ಎನಿವೆ ನಿಮಗೆ ಏನೂ ಅಭ್ಯಂತರ ಇಲ್ಲ ಅಂದರೆ 2 ಸ್ಟೆಪ್ಪು ನನಗೂ ಕಲಿಸ್ಬೋದಲ್ಲ ಡ್ಯಾನ್ಸನ್ನು? ಓಕೆ, ನಾನು ಇವ್ರ ಜೊತೆ ಲೆಕ್ಚರ್ ಎಲ್ಲ ಡ್ಯಾನ್ಸ್ ಮಾಡ್ತಾರಂತೆ, ನಾನು ಕ್ರೇಜಿ ಕ್ಯಾಂಪಸಲ್ಲಿ ಡ್ಯಾನ್ಸ್ ಮಾಡಲ್ಲ. ಸೊ ಎನಿವೆ ಟ್ರೈ ಮಾಡ್ತಾ ಇದ್ದೀನಿ ಫಸ್ಟಾಗಿ, ಎಲ್ಲ ಲೆಕ್ಚರ್ಸರ ಆಶೀರ್ವಾದದೊಂದಿಗೆ ಒಂದು 2 ಸ್ಟೆಪ್ ನೋಡೋಣ ಯಾವ ರೀತಿ ಅದಂತೆ. ಆಗಿಲ್ಲ. ಸೊ ಇದನ್ನು ನನಗೆ ಕಲಿಸ್ಬೇಕಂದ್ರೆ ನಿಮ್ಗೆ ಒಂದು ವರ್ಷ ಬೇಕಂತ ಅನಿಸುತ್ತೆ. We are not professional dancers. ಡ್ಯಾನ್ಸರ್ಸ್ ಎಲ್ಲ. ಸೊ ಹಂಗಂದ್ರೆ ನನಗೆ ತುಂಬ ಈಸಿಯಾಗಿ ಎಲ್ಲ ಮಕ್ಕಳಿಗೋಸ್ಕರ ಮಾಡೋದು, ಅವರು ಸಂತೋಷ ಪಟ್ಟರೆ ಮಾಡೋದಷ್ಟೇ ಮಕ್ಕಳದ್ದು. ಸೊ ಎಂಥ ಲೆಕ್ಚರ್ಸ್ ಬೆಸೆಂಟ್ ಕಾಲೇಜಲ್ಲಿ ಮಕ್ಕಳಿಗೋಸ್ಕರ ಡ್ಯಾನ್ಸೂ ಮಾಡ್ತಾರೆ, ಮಕ್ಕಳಿಗೋಸ್ಕರ ಅವರೆಲ್ಲ ಟೈಮನ್ನು ಸ್ಪೆಂಡ್ ಮಾಡ್ತಾರೆ. ಎನಿವೇ ಬೆಸೆಂಟ್ ಕಾಲೇಜಿನ ಸ್ಟೂಡೆಂಟ್ಸ್ ಎಲ್ಲರೂ ತುಂಬ ಪುಣ್ಯವಂತರ ಅಂತ ಹೇಳ್ಬೋದು. ಸೊ ನನ್ನ ಪ್ರಕಾರ ಓಕೆ, ಹ್ಯಾಟ್ಸ್ ಆಫ್ ನಿಮಗೆ ಇಬ್ಬರಿಗೆ, ಹ್ಯಾಟ್ಸ್ ಆಫ್. ಒಂದು ಸಣ್ಣ ಸ್ಟೆಪ್ ಹೇಳ್ಕೊಟ್ಟಿದ್ರಾ ಏನು? ಮೂರು ಎಲ್ಲ. ಹಾಂ, 1 2 3 4 1 2 3 4 1 2 3 4. ಥ್ಯಾಂಕ್ ಯು. ಇಷ್ಟು ಡ್ಯಾನ್ಸ್ ಕಲಿತು ಥ್ಯಾಂಕ್ ಯು ಸೋ ಮಚ್.
ना कोई मंजिल है ना कोई साथी है, फिर भी निकल पड़ा हूं घर से। शायद जिसकी तलाश है वही साथी है, वही मंजिल है। ओ जाने जाना ढूंढे तुझे दीवाना, सपनों में रोज आए आ जिंदगी में आना। ओ जाने जाना ढूंढे तुझे दीवाना, सपनों में रोज आए आ जिंदगी में आना सनम। लाइफ की गाड़ी ने कस के मारा ब्रेक, हो रहा है क्यों कंफ्यूज मेरे दिल, मशवरा मेरा तू आजमा के देख। यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक बेटा। Are you ready to break it down? And keeping it real?
डिस्को में जाए किसी होटल में खाए कोई देख लेना हमें यहाँ कहीं घूम के आए हम चलो इश्क लाए चलो इश्क लाए चलो इश्क लाए सनम चलो इश्क लाए चलो इश्क लाए चलो इश्क लाए सनम ನನ್ನ ಹೆಂಡತಿನ ಕಂಡ್ರೆ ಒಂದು ಚೂರು ಬೈಯುವುದಿಲ್ಲ ರಾತ್ರಿ ಕುಡ್ಕೊಂಡ್ ಬಂದ್ರೆ ಭಾರಿ ಖುಷಿ ಮರ್ರ ನಂಗೆ ನನ್ನ ಹೆಂಡತಿನ ಕಂಡ್ರೆ ಒಂದು ಚೂರು ಬೈಯುವುದಿಲ್ಲ ರಾತ್ರಿ ಕುಡ್ಕ ಬಂದ್ರೆ ಟಿವಿ ರೇಡಿಯೋ ಎಂತ ಬೇಡ ಅವಳು ಬಾರೆಗಿದ್ರೆ ಅವಳು ಉಂಟ ಇಲ್ಲ ಕಾಣಿ ನಾನು ಊಟ ಮಾಡ್ದೆ ನನ್ನಕ್ಕಿಂತ ಚೂರು ದಪ್ಪಾರು ನಂಗೆ ಅಡ್ಡಿಲ್ಲ ಅವಳು ಕಣ್ಣು ಬಿಟ್ರೆ ನಂಗೆ ಮಾತೆ ಬರ್ತಿಲ್ಲ ಅವಳು ಸೀರೆ ಉಟ್ಕ ಬಂದು ಎದ್ರಿ ನಿಂತು ಕೂಡ್ಲೆ ಮನ್ಸು ಹೇಳತ್ತೊಂದು ಮಾತು ಚಂದ 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 ನನ್ನ ಹೆಂಡತಿ ಮೂಗಿನ ತುದಿಲಿ ಸ್ವಲ್ಪ ಸಿಟ್ಟು ಜಾಸ್ತಿ ಚಂದ 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 ನನ್ನ ಹೆಂಡತಿ ನನ್ನಂತ ಗಂಡನಿಗೆ ಅವಳೆ ಆಸ್ತಿ ಮನೆಯ ಬಾಗಿಲಲ್ಲಿ ಮನದಂಗಳದಲ್ಲಿ ರಂಗೋಲಿ ಇಡುವ ಕೈಯ ಹ್ಯಾಂಗೆ ಮರೆಯಲಿ ಬೀಸೋ ಗಾಳಿ ತಾಗಿ ಮುಂಗುರುಳು ಕೆಳಗ ಇಳಿದು ಎಷ್ಟು ಚಂದ ಕಾಣುತ್ತಾಳೆ ಹ್ಯಾಂಗೆ ಹೇಳಲಿ ಧರ್ಮ ಪತ್ನಿ ಧರ್ಮಕ್ಕೆ ಕಣ್ಣಿನಲ್ಲ ಬಯ್ಯೋ ಮಾತು ನೋಡಿದಾಗ ನನ್ನ ಹೆಂಡತಿ ಸ್ವಪ್ನ ಸುಂದರಿ ಪೂರ ಮಾತು ಕೇಳಿ ಕೆಟ್ಟು ಬದುಕು ಡಂಬರಾಟ ಆದ್ರೂ ಸಾಯ ತನಕ ಹೆಗಲ ನೀಡೋ ವಿಶ್ವ ಸುಂದರಿ ಎಷ್ಟೇ ಬ್ಯೂಟಿ ಎದುರು ಕಂಡ್ರು ನನ್ನ ಹೆಂಡತಿ ಕಂಡು ಮನಸ್ಸು ಹೇಳುತ್ತೊಂದು ಮಾತು ಚಂದ 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 ನನ್ನ ಹೆಂಡತಿ ಮೂಗಿನ ತುದಿಲಿ ಸ್ವಲ್ಪ ಸಿಟ್ಟು ಜಾಸ್ತಿ ಚಂದ 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 ನನ್ನ ಹೆಂಡತಿ ನನ್ನಂತ ಗಂಡನಿಗೆ ಅವಳೆ ಆಸ್ತಿ ಭಲೆ ಭಲೆ ಪ್ಲೀನ್ ಅಲ್ಪಗತ ನಮ್ಮ ತಾಸದ ಪೆಟ್ಟಿಗೆ ಊರುದ ಪಿಲಿಪುಲು ನಲಿಪುನ ಪುರ್ಲು ಯಾನ ಆಸೆದ ಕಣ್ಣುಡು ಊರುದ ಪೊಣ್ಣುಲು ತಿಳಿಪುನ ಮರ್ಲು ಯಾನ ತಾಸದ ಪೆಟ್ಟಿಗೆ ಊರುದ ಪಿಲಿಪುಲು ನಲಿಪುನ ಪುರ್ಲು ಯಾನ ಆಸೆದ ಕಣ್ಣು